ಬಂಟ್ವಾಳದ ಪೀಸ್ ರೋಡ್ನ ಬಸ್ ನಿಲ್ದಾಣದಲ್ಲಿ ಒಂದು ಘಟನೆ ನಡೆದು ಆಗಬಾರದು ಆಗುವಂತೆ ಈ ಒಂದು ಹತ್ಯೆಯ ಕಾರಣಗಳನ್ನು ಪೊಲೀಸ್ನವರು ಮುಂದಕ್ಕೆ ವಿಚಾರಗಳನ್ನು ತಿಳ್ಕೊಂಡು ಕ್ರಮವನ್ನು ಕೈಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಿಯ ಕೃತ್ಯ ಮತ್ತು ಅವರ ಚರ್ಯೆಯ ಪರಿಚಯ ಇರುವುದರಿಂದಾಗಿ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ಆದ್ದರಿಂದಾಗಿ ಅತಿ ಶೀಘ್ರದಲ್ಲಿ ವರಿಷ್ಠ ಪೊಲೀಸ್ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ಕೈಗೊಳ್ತಾರೆ. ಕಕ್ಕೆಪದವಿನ ಪರಿಸರದಲ್ಲಿ ಎಲ್ಲರಿಗೂ ಒಂದು ದುಃಖದ ಸಂಗತಿ, ಈ ಒಂದು ಕೃತ್ಯ ಮಾಡಿದಂಥ ಯಾರಿದ್ದಾರೆ ಅವರಿಗೆ ಸೂಕ್ತವಾದ ಕ್ರಮವನ್ನು ಸರ್ಕಾರ ಕೈಗೊಳ್ತದೆ. ಒಂದು ಅಪಘಾತ ಆಗಿರ್ತಕ್ಕಂಥ ಕುಟುಂಬ ಸದಸ್ಯರು ಸಾಂತ್ವನ ಭರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಅವ್ರ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀನಿ. ಅವ್ರಿಗೆ ಧೈರ್ಯವನ್ನು ತುಂಬತಕ್ಕಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅವರ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದೇವೆ. ನಿನ್ನೆ ಕೂಡ ರಾತ್ರಿ ನಂತರದಲ್ಲಿ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ. ನಮ್ಮ ಸಾಂತ್ವನ ಸಂಪೂರ್ಣವಾಗಿ ಅವರ ಜೊತೆ ಇದೆ. ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ಸ್.